ಯಪ್ಪ ಜೋರು ಹೊಟ್ಟೆ ಸಿತ್ತಿತ್ತು. ಅನ್ನ ಎಲ್ಲಿತ್ತು? ಎಲ್ಲೂ ತೋರೋದೇ ಇಲ್ಲಪ್ಪ ಅನ್ನ. ಇಲ್ಲೊಂದು ಚೂರು ಚಿತ್ರಾನ್ನ ಇತ್ತು, ಅನ್ನ ಎಲ್ಲೂ ತೋರೋದಿಲ್ಲ. ಅತ್ತಿಗೆ, ಓ ಅತ್ತಿಗೆ, 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 ಅನ್ನ ಎಲ್ಲಿತ್ತು ಅತ್ತಿಗೆ? ಹೊಟ್ಟೆ ಒಳಗೆಲ್ಲ ಇಳಿ ಓಡ್ತಿತ್ತು. ಯಪ್ಪ ಕೊಟ್ರು ಅಂತ ಎಂಥ ಹೊಟ್ಟೆ ಸಿತ್ತಿತ್ತು, ಎಲ್ಲೂ ಸಿಕ್ಕೋದಿಲ್ಲಪ್ಪ ಅನ್ನತ್ತು. ಶ್ಯಾಮಲ ಕರ್ದ್ಯಾ? ಅತ್ತಿಗೆ ಜೋರು ಹೊಟ್ಟೆ ಸಿತ್ತಿತ್ತು. ಅನ್ನ ಎಲ್ಲಿ? ಕುಕ್ಕರಿ ತೋರೋದಿಲ್ಲ ಎಲ್ಲೂ. ಅದಾ ಅನ್ನ ಮಾಡಿದ್ದೆ, ನಮ್ಮ ಕಡೆಯವ್ರು ಯಾರೋ ಬಂದ್ರಾ, ಸಡನ್ನಾಗಿ ಊಟಕ್ಕೆ ಹಾಕ್ಬಿಟ್ಟೆ, ಹಾಗಾಗಿ ಅನ್ನ ಖಾಲಿ ಆಯಿತು. ಹೌದಾ, ಅಡ್ಡಿಲ್ಲ, ಅನ್ನಕ್ಕೆ ಇಟ್ಕೊಂತೆ ನಾನು. ಅನ್ನಕ್ಕೆ ಯಾಕೆ ಇಟ್ಕೊಳ್ಳೋಕೆ ಇನ್ನೊಂದು ಕಷ್ಟ? ಅಲ್ಲಿ ಚಿತ್ರಾನ್ನ ಇದೆ ನೋಡು, ತಿನ್ನು. ಇಷ್ಟೊತ್ತಿ ಚಿತ್ರಾನ್ನ ಅತ್ತಿಗೆ? ಇಲ್ಲ, ನಾನು ಅನ್ನಕ್ಕೆ ಇಟ್ಕೊಂತೆ, 2 ನಿಮಿಷದೊಳಗೆ ಅನ್ನ ಆಯ್ತು. ಇಲ್ಲ ಇಲ್ಲ, ಇವತ್ತೆಲ್ಲರಿಗೂ ಚಿತ್ರಾನ್ನನೇ. ಚಿತ್ರಾನ್ನ ತಿನ್ನು ನೀನು. ಇಷ್ಟೊತ್ತು ಚಿತ್ರಾನ್ನ ಯಾರು ತಿಂತಾರೆ ಮಧ್ಯಾಹ್ನ ಅಷ್ಟೊತ್ತಿಗೆ? ಥಂಡಿಯ ಇರುತ್ತಲ್ಲ ಇಷ್ಟೊತ್ತಿಗೆ. ನನ್ನ ಮಗನ ಚಿತ್ರಾನ್ನ ತಿಂತಾನೆ ಮಧ್ಯಾಹ್ನದಷ್ಟೊತ್ತಿಗೆ. ಅಲ್ಲ, ನೀವು ಬಾಕ್ಸಿಗೆಲ್ಲ ತಗೊಂಡೋಗ್ತಾರಲ್ಲ, ನೀನೇನೋ ಮಧ್ಯಾಹ್ನ ಬರ್ತಿ ಸರಿ, ಬೇರೆಯವರೆಲ್ಲ ತಗೊಂಡೋಗೋರು ಅದನ್ನೇ ತಿಂತಿರ್ತಾನೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ. ಏನಾಗಲ್ಲ, ತಿನ್ನು ಅದನ್ನೇ, ಉಪ್ಪಿನಕಾಯಿ ರಸ ಹಾಕ್ಕೊಂಡು ತಿನ್ನು, ಚೆನ್ನಾಗಿರುತ್ತೆ. ನಾವೆಲ್ಲ ಬೆಳಗ್ಗೆ ಒಂದ್ಸಲ ಚಿತ್ರಾನ್ನ ಮಾಡಿಬಿಟ್ರೆ ಕೆಲವು ಸಲ ಇಡೀ ದಿನ ಅದನ್ನೇ ತಿಂತೀವಿ. ಪುಳಿಯೋಗರೆ ಮಾಡಿದ್ರು ಹಾಗೇನೆ, ಪಲಾವ್ ಮಾಡಿದ್ರು ಹಾಗೆ. ಆ ದಿವಸ ನಾವು ಅನ್ನ ಮಾಡೋಕ್ಕೆ ಹೋಗಲ್ಲ. ಹಾಂ, ಅದನ್ನೇ ತಿಂತೀಯಾ? ಹೌದು, 3 ಹೊತ್ತು ಬಿಸಿ ಬಿಸಿ ಮಾಡ್ಕೊ ತಿನ್ನೋಕ್ಕೆ. ಇದೇನು ಹಳ್ಳಿ ಮನೆಗಳಲ್ಲ. ನಿಮ್ಮ ಮನೆಗಳಲ್ಲೆಲ್ಲ ಆದರೆ ದನ ಇರ್ತವೆ, ಕರು ಇರ್ತವೆ, ನಾಯಿಗಳಿರ್ತವೆ, ವೇಸ್ಟ್ ಮಾಡ್ಬೋದು. ಬೆಳಿಗ್ಗೆ ಉಳಿದಿರೋ ತಿಂಡಿನೆಲ್ಲ ಅದಕ್ಕೆ ಹಾಕ್ಬೋದು. ಇಲ್ಲಿ ಎಲ್ಲಿಗೆ ಹಾಕೋಣ? ಕಸಕ್ಕೆ ಬಿಸಾಡೋಕೆ ಆಗ್ಬಿಡುತ್ತಾ? ಇಲ್ಲ ತಾನೇ, ಅದಕ್ಕೆ ಅದನ್ನೇ ತಿನ್ಬೇಕಷ್ಟೇ. ಅಷ್ಟೇ ಪ್ರಾಬ್ಲಮಾ? ಅದಕ್ಕೊಂದು ಐಡಿಯಾ ಇತ್ತತ್ತಿಗೆ. ಎಂತ ಇಲ್ಲ, ಬೆಳಿಗ್ಗೆ ಕಸ ತಗೊಂಡು ಹೋಗಿ ಬರ್ತಾರಲ್ಲ, ಅವರಿಗೆ ಒಂದು ಪಾತ್ರೆಗೆ ಹಾಕಿ ಕೊಟ್ಟರೆ, ಪ್ಲಾಸ್ಟಿಕ್ ಇಷ್ಟಕ್ಕೆ ಪಾತ್ರೆಗೆ, ಅವ್ರು ತಿನ್ಕೊಂತಾರೆ ಪಾಪ. ಇಲ್ದಿರ ಕೆಳಗೆ ಯಾರು ಹೋದ್ರಿ ನೀವು, ಅಲ್ಲಿ ಯಾರು ಇರ್ತಾರಲ್ಲ ರೋಡ್ ಹತ್ರಲ್ಲ, ಅವರೆಲ್ಲ ತಿಂತಿರತ್ತಿಗೆ. ಅದೇನು ವೇಸ್ಟ್ ಆಗ್ತಿಲ್ಲ, ಹಂಗೆ ಮಾಡಿ ನೀವು. ಆಗ ನೀವು ಬಿಸಿ ಬಿಸಿ ಮಾಡ್ಕೊಂಡು ತಿನ್ಲಕ್ಕ. ಏಯ್, ಹೊತ್ತೊತ್ತಿಗೆ ಬಿಸಿ ಬಿಸಿ ತಿನ್ನೋಕ್ಕೆ ಇದು ನಿಮ್ಮ ಅಮ್ಮನ ಮನೆಯೂ ಅಲ್ಲ, ನಿಮ್ಮ ಅತ್ತೆ ಮನೆಯೂ ಅಲ್ಲ, ಇದು ನಿಮ್ಮ ಅಣ್ಣನ ಮನೆ. ಇಲ್ಲಿ ನಾವೇನು ಹೇಳ್ತೀವಿ ಹಂಗೆ ಕೇಳ್ಕೊಂಡಿರೋದಾದರೆ ನೀನು ಇರು ಅಷ್ಟೇ. ಆಯ್ತು ಅತ್ತಿಗೆ, ಅದಕ್ಕೇನು ಅತ್ತೆ ತಿಂತೆ, ನಾನು ತಿಂತೆಪ್ಪ, ನಂಗೆಲ್ಲ ಅಭ್ಯಾಸ ಇತ್ತು, ತಿಂತೆ. ಅಲ್ಲ, ನಿನ್ನೆ ಒಂದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಗೋಬ ಅಂತ ಹೇಳಿದ್ರೆ ನೆನಪೋಯ್ತು ಅಂತ ಹೇಳಿದ್ಯಲ್ಲ. ದಿನ ಬರ್ತಾ ಒಂದು ಮಸಾಲೆ ಪುರಿ ತಿನ್ಕೊ ಬರ್ತಿ, ಅದು ನೆನಪಿರುತ್ತೆ ನಿನಗೆ. ನಾನು ನೋಡ್ತಿದ್ದೀನಿ, ನೋಡಲ್ಲ ಅಂತ ಅನ್ಕೋಬೇಡ. ನನಗೂ ಆಚೆ ಈಚೆ ಹೇಳೋರು ಇರ್ತಾರೆ, ದಿನ ಸಾಯಂಕಾಲ 6 ಗಂಟೆಗೆ ಒಂದು ಮಸಾಲೆ ಪುರಿ ತಿಂತಿ ಹೊರಗೆ ಹೋಗಿ. ಅತ್ತಿಗೆ, ಅದಂದ್ರೆ ಅತ್ತಿಗೆ, ನನಗೆ ಹೊಟ್ಟೆ ತುಂಬ ತಿಂದೆ ಅಭ್ಯಾಸ ಅತ್ತಿಗೆ. ನನಗೆ ಚೂರು ಪಾರು ಊಟ ಎಲ್ಲ ಸಾಕತ್ತಿಲ್ಲ ಅತ್ತಿಗೆ, ಅದಕ್ಕೆ ಸಾಯಂಕಾಲ ಮಸಾಲೆ ಪುರಿ ತಿಂತಿದ್ದೆ. ಹಾಂ, ಎಂಥ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ನೋಡಿ ನಮ್ಮ ಅತ್ತೆ ನಿನಗೆ. ಒಬ್ಬಳೇ ಹೋಗಿ ತಿನ್ಕೊ ಬರ್ತೀಯಲ್ಲ, ನಮ್ಮನ್ನೂ ಎಲ್ಲ ಕರೆದ್ರೆ ನಾವೇನು ಬರಲ್ಲ ಅಂತ ಹೇಳ್ತೀವ? ನಾವು ಹಾಗೆ ಮಾಡ್ತೀವ? ಊಟ ನಿನಗೂ ಹಾಕ್ತೀವಿ ತಾನೇ ಮನೆಯಲ್ಲಿ? ಅತ್ತಿಗೆ, ಅದೆಷ್ಟು ಸಲ ಊಟ ಹಾಕ್ತೀನಿ ಅಂತ ಹೇಳ್ತೀರಲ್ಲ, ನನ್ನ ಸಂಬಳ ಬರಲಿ, ನಾನು ಸಂಬಳದಲ್ಲಿ ನಿಮ್ಗೆ ಊಟ ಹಾಕಿರೋ ದುಡ್ಡು ಕೊಡ್ತೀನಿ ಅದಕ್ಕೆ. ನೀವು ಅದನ್ನು ಬಾರಿ ನನಗೆ ಹೇಳಿ ಹಂಗಿಸ್ಬೇಡಿ. ದುಡ್ಡು ಅಂತಲ್ಲಮ್ಮ, ದುಡ್ಡೆಲ್ಲಿ? ದುಡ್ಡು ಇವತ್ತಿರುತ್ತೆ ಹೋಗುತ್ತೆ. ಮನೇಲಿ ಎಷ್ಟು ಕೆಲಸ ಇರ್ತವೆ, ಅದನ್ನೆಲ್ಲ ಯಾರು ಮಾಡ್ತಾರೆ? ಎಲ್ಲ ನಾನು ಮಾಡಿಕೊಡೋಕ್ಕಾಗುತ್ತೆ ನಿನಗೆ? ಇದಕ್ಕೇ ನಿಮ್ಮ ಅತ್ತೆ ನಿನ್ನ ಓಡಿಸಿರೋದು. ಅದಕ್ಕೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಮ್ಮ ಅತ್ತೆ ನನ್ನನ್ನು ಓಡಿಸ್ಲಿಲ್ಲ, ನಾನೇ ಬೇಡ ಅಂತ ಬಂದೆ ಅಷ್ಟೇ. ನಿಮ್ಮ ಕಷ್ಟ ಆದರೆ ಹೇಳಿ, ನಾ ಹೋತೆ. ಹಿಂಗಿಂದೆಲ್ಲ ನೀವು ಇಲ್ದಿದ್ದೆಲ್ಲ ಮಾತಾಡ್ಬೇಡಿ ಅಕ್ಕ. ನಮ್ಮ ಅತ್ತೆ ಒಂದು ದಿವಸ ನನಗೆ ಈ ಥರದ್ದೆಲ್ಲ ಮಾತಾಡಲಿಲ್ಲ. ನೀವು ಯಾರು ನನಗೆ ಇದನ್ನೆಲ್ಲ ಹೇಳೋಕ್ಕೆ? ನಿಮ್ಮ ಅತ್ತೆನ ಬಿಟ್ಟು ಬಂದಿರಲ್ಲ, ಅತ್ತೆ ಒಟ್ಟಿಗೆ ಇದ್ದಿದ್ದರೆ ನಿಮ್ಗೆ ಗೊತ್ತಾಗ್ತಿದ್ದಿತ್ತು ಅತ್ತೆ ಬೆಲೆ ಏನು ಅನ್ಕೊಂಡು. ಹೌದೌದು, ಭಾಳ ಬೆಲೆ ಕೊಟ್ಟಿಲ್ಲಿಗೆ ಬಂದಿದ್ದೆಲ್ಲ ಬಿಟ್ಟು, ಅದರಲ್ಲೇ ಗೊತ್ತಾಯ್ತು ನನಗೆ. ಓಹೋ, ನಿಮಗೇನೋ ದುಡ್ಡು ಕೊಡೋದಲ್ದೆ ಮನೆ ಕೆಲಸ ಮಾಡೋದಲ್ದೆ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಫಸ್ಟ್ ಪಾಪದಳು ಅಂತ ಅಂದ್ಕೊಂಡಿರಿ ಅಲ್ಲ ನೀವು. ಹಂಗೆ ಇರ್ಸ್ಕೊಂಡ್ಕಂತ ಪ್ಲ್ಯಾನ್ ಮಾಡಿರಿ ನೀವು. ನನಗೂ ಎಲ್ಲ ಗೊತ್ತಾಯ್ತು, ನಾನು ಆದರೂ ಸುಮ್ಮನಿದ್ದೆ, ಗಲಾಟೆ ಬೇಡ ಅಂದ್ಕೊಂಡು. ನನಗೂ ಬೇರೆ ಹೋಗಿಲ್ಲಲ್ಲ ಎಲ್ಲೂ, ಹಂಗಾಗಿ ಸುಮ್ಮನೆ ಇದ್ದಿದ್ದೆ. ಈಗ ಗೊತ್ತಾಯ್ತು ನಿಮ್ಮ ಪ್ಲ್ಯಾನ್ ಎಲ್ಲ ನನಗೆ. ಏನೋ ಪಾಪದವರು ನೈಸಾಗಿ ಮಾತಾಡಿದ್ಕೊಂಡು ಯಾರೋ ಒಳ್ಳೆಯವರೇನೋ ಅಂತ ನಾನು ಅಂದ್ಕೊಂಡೆ. ಯಾರು ನಿಮ್ಮ ಬುದ್ಧಿ ತೋರಿಸೇ ಬಿಟ್ರಿ ಅಲ್ಲ ನೀವು. ನಾನು ಕೂಡ ಅಷ್ಟೇ ಕಣಮ್ಮ, ನೀನು ಏನೋ ಮನೆ ಬದುಕು ಮಾಡ್ಕೊಂಡಿರೋ ಹುಡುಗಿ, ಅಚ್ಚುಕಟ್ಟಿನ ಹುಡುಗಿ ಅಂತ ನಾನು ಅಂದ್ಕೊಂಡಿದ್ದೆ. ಏನೋ ಕಷ್ಟಪಡ್ತಾಳೆ, ಮನೇಲೂ ಕೆಲಸ ಮಾಡ್ತಾಳೆ, ಹೊರಗೂ ಡ್ಯೂಟಿ ಮಾಡ್ತಾಳೆ, ಏನೋ ಅವಳಿಗೊಂಚೂರು ಒಳ್ಳೇದಾದ್ರೆ ಆಗಲಿ, ಏನೋ ಪ್ರಾಬ್ಲಮ್ ಅಂತ ಬಂದಿದ್ದಾಳೆ. ನಾನು ನೋಡಿದ್ರೆ ಭಾಳ ಸೊಕ್ಕಿನ ಹೆಂಗಸು ನೀನು. ಮನೆ ಕೆಲಸನೂ ಯಾವುದು ನೀಟಾಗಿ ಬರಲ್ಲ, ಎಲ್ಲ ಅರ್ಧಂಬರ್ಧನೇ. ಇನ್ನು ಡ್ಯೂಟಿಗೆ ಹೋಗೋದು ಯಾವಾಗ ನೋಡ್ರೂ ದುಡ್ಡಲ್ಲಿ ಇಲ್ಲಿ ಅಂತ ನಮಗೇನು 1 ರೂಪಾಯಿನೂ ಹೆಲ್ಪ್ ಮಾಡಲಿಲ್ಲ ಇಷ್ಟು ದಿನ ಆದ್ರೂ. ಅದ್ರ ಮೇಲೆ ನಿಮ್ಮ ಅಣ್ಣಂಗೆ ಏನೇನೋ ಚೂ ಬಿಡ್ತೀನಿ ನನ್ನ ಮೇಲೆ, ನನಗೆಲ್ಲ ಗೊತ್ತು.
ನನ್ನ ಅಣ್ಣನ ಮನೇಲಿ ನಾನಿದ್ದೆ ಅದಕ್ಕೆ ನೀವು ಜಾಸ್ತಿ ಎಲ್ಲ ಮಾತಾಡಬೇಡಿ. ನಾನೆಂತ ಚೂ ಬಿಡೋದು ಅಣ್ಣನ ನಿಮ್ಮ ಮೇಲೆ. ಅಣ್ಣಂಗೇನು ಯಾವುದೇನು ಹೊಸದಲ್ಲ ಇದೆಲ್ಲ. ಇಷ್ಟು ವರ್ಷ ನಿಮ್ಮೊಟ್ಟಿಗೆ ಬಾಳಟಿಕೆ ಮಾಡಿದ್ನಲ್ಲ ಅದೇ ಜಾಸ್ತಿ. ನಮ್ಮಂಥರ ಆಪ್ಕೊಯ್ ನಾವು ಸುಮ್ಮನೆ ಇತ್ತು, ನಿಮ್ಮ ಥರದವ್ರು ಬದುಕೊಂಡಿದ್ರಿ. ಯಾಕೆ ಸುಮ್ಮನಿರೆ ಬಚಾರಿ, ಏನೋ ಹೋಗಲಿ ಅಂತ ಬಿಟ್ಟರೆ ಇಲ್ದಿದ್ದೆಲ್ಲ ಮಾತಾಡ್ತಾಳೆ. ನಿಮ್ಮ ಮನೆಗೆ ನಾನು ಬಂದು ನಾನು ಎಷ್ಟು ಒದ್ದಾಡಿದ್ದೀನಿ ನನಗೆ ಗೊತ್ತಾ. ಕಂಪೆಗೆ ಬಂದು ಆರಾಮಾಗಿದ್ದೆ ನಾನು. ಎಷ್ಟು ಚೆನ್ನಾಗಿ ಸ್ಟೈಲ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದೆ. ಹೋಗಿ ಹೋಗಿ ನಮ್ಮಪ್ಪ ನಿಮ್ಮ ಮನೆಗೆ ತಂದು ಹಾಕಿದ್ರು. ಪರದಾಡ್ತಿದ್ದೀನಿ ಇಲ್ಲಿ. ಇವತ್ತಿಗೂ ನಂದೊಂದು ಸ್ವಂತ ಮನೆ ಮಾಡ್ಕೋಬೇಕಂತ ಒದ್ದಾಡ್ತಿದ್ದೀನಿ ಬೆಳಗಿನ ಸಾಯಂಕಾಲದವರೆಗೂ. ನಾನು ಎಷ್ಟು ಕಷ್ಟಪಡ್ತೀನಿ ನನಗೆ ಗೊತ್ತು. ನಿಮ್ಮ ಅಣ್ಣ ಒಬ್ರು ಇದ್ದಾರೆ, ಅದೇ ಒಂದು ಜಾಬ್ ಇಟ್ಕೊಂಡು ನೇತಾಡ್ತಾರೆ ಎಷ್ಟು ವರ್ಷ ಆದ್ರೂ. ಏನೊಂದು ಇನ್ಕ್ರಿಮೆಂಟ್ ಇಲ್ಲ, ಏನೂ ಇಲ್ಲ. ನಾನು ಪ್ರತಿಯೊಂದಕ್ಕೂ ಒದ್ದಾಡ್ತೀನಿ. ನಿನ್ನ ಥರ 3 ಬಿಟ್ಟು ಹೆಂಗಸಲ್ಲ ನಾನು. ಅದಕ್ಕೆ ನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. 3 ಬಿಟ್ಟೋಳಂದ್ರೆ ಏನದ್ರ ಅರ್ಥ ಹೇಳಿ. ಏನಿದೆ ಇವತ್ತು ನಿಮ್ಮ ಮನಸ್ಸೊಳಗೆ ಬಾಯಿ ಬಿಟ್ಟು ಬೊಗಳಿ ಅದನ್ನು. ಏಯ್, ಬೊಗಳು ಗಿಗ್ಳು ಅನ್ನೋಕ್ಕೆ ನೀನು ಯಾರೇ? ಕಂಡಿದ್ದೀನಿ ಬಿಡು. ನಾನು ಇವತ್ತಿಗೂ ನನ್ನ ಮನೆಗೋಸ್ಕರ ಒದ್ದಾಡ್ತಿದ್ದೀನಿ. ನಾನೇನೇ 1 ರೂಪಾಯಿ ಜೋಡಿಸ್ಬೇಕಂದ್ರೂ ನನ್ನ ಫ್ಯಾಮಿಲಿಗೋಸ್ಕರ ಜೋಡಿಸ್ತಾ ಇದ್ದೀನಿ. ನಿನ್ನ ಥರ ಅಲ್ಲ, ಸ್ವಾರ್ಥಿ ಅಲ್ಲ ನಾನು. ನಿನ್ನ ಅಣ್ಣಂಗೋಸ್ಕರ, ನಿನ್ನ ಅಣ್ಣನ ಮಗುಗೋಸ್ಕರ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನನಗೆ ಗೊತ್ತು. 1 ರೂಪಾಯಿ ಯಾತಕ್ಕೆ ಜೋಡಿಸ್ತಿದ್ದೀನಿ ಗೊತ್ತಾ? ನನ್ನದೇ ಅಂತ ಸ್ವಂತ ಮನೆ ಆಗಬೇಕು, ನನ್ನ ಮಗನಿಗೆ ಒಂದು ನೆಲೆ ಆಗಬೇಕು ಅಂತ. ನಿನ್ನ ಹಾಗೆ ಗಂಡನ ಪಾಡಿ ಗಂಡನ ಬಿಟ್ಟು ಮಕ್ಕಳ ಪಾಡಿ ಮಕ್ಕಳನ್ನ ಎಲ್ಲೆಲ್ಲೋ ಬಂದು ನಾನು ಇಲ್ಲಿಲ್ಲ, ಗೊತ್ತಾಯ್ತಲ್ವಾ? ಆ ಮಕ್ಕಳಿಗೆ ಅಮ್ಮ ಇಲ್ದಿದ್ದಂಗೆ ಮಾಡಿದ್ದಿ, ಗಂಡಂಗೆ ಹೆಂಡತಿ ಇಲ್ಲ. ಸರಿಯಾಗಿರೋ ಥರ ನೀನು ಇದ್ದಿದ್ದಿದ್ರೆ ನಿನ್ನ ಗಂಡ ಯಾಕೆ ನಿನ್ನೊಟ್ಟಿಗೆ ಗಲಾಟೆ ಮಾಡ್ತಿದ್ದ? ನಿಮ್ಮ ಅಣ್ಣ ಒಂದು ದಿವಸ ನನ್ನೊಟ್ಟಿಗೆ ಗಲಾಟೆ ಮಾಡಲಿ, ಆ ಧೈರ್ಯ ಇದೆಯಾ ನೋಡು. ಆ ಥರ ಗ್ರಿಪ್ ಇಟ್ಕೊಂಡಿದ್ದೀನಿ. ಬಂದ್ಬಿಟ್ಲ ನನಗೆ ಹೇಳೋಕ್ಕೆ. ನಾನು ನನ್ನ ಫ್ಯಾಮಿಲಿಗೋಸ್ಕರನೇ ಒದ್ದಾಡ್ತಿರ್ಬೋದು. ನಾನು ಬೇರೆ ಮನೆ ಮಾಡ್ರೆ ನಾವು ಸುಖವಾಗಿ ಇರ್ಲಕ್ಕಂತಲೇ ಬೇರೆ ಮನೆ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಬಿಟ್ಟು ಬಂದದ್ದು ಇವಾಗ. ಇಲ್ಲಾಂದರೆ ನಾನು ಮಗುನ ಬಿಟ್ಟು ಬರ್ತಿರ್ಲಿಲ್ಲ. ಆ ಕೆಲಸನ ಗಂಡ ಮತ್ತು ಮಕ್ಕಳು ಒಟ್ಟಿಗಿಟ್ಕೊಂಡೇ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಗಟ್ಟಿತನ ಅಂತ. ನಿನ್ನ ಥರ ಯಾರ್ಯಾರ ಮನೇಲಿ ಬಂದು ಕಾಲು ಕೆಸವಾಗಿ ಬಿದ್ದು ನಾನು ಒದ್ದಾಡ್ತಾ ಇಲ್ಲ, ಗೊತ್ತಾಯ್ತಾ? ನನ್ನ ಬೆಲೆ ಏನು, ನಿನ್ನ ಬೆಲೆ ಏನು, ನೀನೇ ಕೂತ್ಕೊಂಡು ಲೆಕ್ಕಾಚಾರ ಹಾಕು. ನಿನ್ನ ಥರ ಆಸ್ತಿ ಮನೆ ಇದ್ದಿದ್ದಿದ್ರೆ ನಾನು ಆ ಮನೆಯಿಂದ ಕಾಲೇ ಹೊರಗೆ ಹಾಕ್ತಾ ಇರಲಿಲ್ಲ. ನಿನಗೆ ಸಿಕ್ಕಿರೋ ಅತ್ತೆ ಮಾವ ಇದ್ದಾರಲ್ಲ, ಅವ್ರ ಕಾಲು ತೊಳೆದ ನೀರು ಕುಡಿತಿದ್ದೆ. ನಿನಗೆಲ್ಲಿದೆ ಆ ಅರ್ಹತೆ? ಸುಮ್ಮನೆ ಕಿಯಾ 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 ಅಂತ ಏನೋ ಬಾಯಿ ಬಿದ್ದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ತಾಳೆ. ಏಯ್ ಲೇ, ನನಗೆ ಲೇ ಅಂತ ಹಲ್ಲುದ್ದಿಸ್ಬಿಡ್ತೀನಿ ಲೋಫರ್. ದೇವರ್ಸಿ, ಏನೋ ನನ್ನ ಅಣ್ಣನ ಮದುವೆ ಇದ್ದನ್ಕ ಇಷ್ಟು ತನಕ ಮರ್ಯಾದೆ ಕೊಟ್ಟರೆ ನನ್ನ ಮೇಲೆ ಹಾರಾಡೋಕೆ ಬತ್ತೀಯ? ನಿಮ್ಗೆ ಅರ್ಹತೆ ನಂಗೆ ಗೊತ್ತಿಲ್ಲ. ಒಂದು ಬಿಸಿ ಬಿಸಿ ಅನ್ನ ತಿಂಬಷ್ಟು ನಿಮ್ಗೆ ಅರ್ಹತೆ ಇಲ್ಲ. ನಿಮಗೆ ಹೆಕ್ಕ ತಿಂಬವು, ಬೆಳಿಗ್ಗೆ ಮಾಡೋದು ಚಿತ್ರಾನ್ನ ಬೆಳಗಿನ 3 ಹೊತ್ತು ತಿಂಬವು. ನೀವು ನಮಗೆ ಹೇಳ್ತೀರಾ? ಮಾಡೇ ಸಂಸಾರ ನಾನು ಇಷ್ಟೆಲ್ಲ ಮಾಡ್ಕೊ ಬಂದಿರೋದು. ನಿನ್ನ ಥರ ಮಾಡ್ಕೊಂಡಿದ್ದಿದ್ರೆ ನಿನ್ನ ಅಣ್ಣ ಯಾವತ್ತೂ ಬೀದಿಲಿ ಬಿದ್ದಿರ್ತಿದ್ದ, ಗೊತ್ತಾಯ್ತಾ? ಲಫರ್ ಮುಂಡೆ ನನಗೆ ಹೇಳ್ತಾಳೆ. ಯಾರಿಗೆ ಹೇಳುತ್ತೆ ನೀನು? ಬೇವಸಿ ರಾಂಡಿ ಹಡಬಿ, ಯಾರಿಗೆ ಹೇಳ್ತೀಯ? ಬಿಡು. ಅಮ್ಮ ಹೋಯ್ತಾ, ನನ್ನ ಮುಖನೇ ಹೋಯ್ತು. ತಕೋ, ನಿಂಗೆ ತಕೋ, ಈಗ ಕೊಡ್ತೆ. ಕತ್ತಿಂಬಾಳಲ್ಲಿ ಶಕ್ತಿಯರು ಬೇಕಲ್ಲ ಒದ್ದಾಡೋಕ್ಕೆ. ಶಕ್ತಿ ಎಲ್ಲಿಂದ ಬರ್ತದೆ? ತಿಂದ್ರಲ್ದ ತಿಮ್ಕೋ ಎಡೆ ಅತ್ಲಗೆ ಮುಕ್ಳು ತುಂಬ ಹೇಳಕ್ಕೂ ಎಡೆ ಅಂಥವು ನನ್ನೊಟ್ಟಿಗೆ ಒದ್ದಾಡೋಕೆ ಒಪ್ದು. ಆಗ ಇನ್ನು 4 ಹಾಕ್ರಿತ್ತಲ್ಲ, ಸೀದಾ ಸ್ಮಶಾನಕ್ಕೆ ಇಲ್ಲಿಂದ ತೆಗ್ಬಿಸಾಡ್ರಿ ನೀನು. ಕಾಲು ಬಿಡು, ಕಾಲು ಬಿಡು, ಕಾಲು ಬಿಡು. ಪೊಲೀಸಿಗೆ ಫೋನ್ ಮಾಡ್ತೇಗೆ, ಬಿಡ್ತೇ ಇಲ್ಲ. ಇನ್ನೊಂದ್ಸತಿ ನನ್ನ ಸುದ್ದಿಗೆ ಸೊಂಟ ಮುರಿದಿರು ನಾನು ಹೆಣ್ಣೆ ಅಲ್ಲ ನಿಂದು. ಮೊದಲು ನನ್ನ ಮನೆ ಖಾಲಿ ಮಾಡು, ಹೋಗು, ಗೆಟ್ ಔಟ್. ಆಯ್ಕೊ ಅಂದರೆ ಇನ್ನು 1 ನಿಮಿಷ ನಾನಿಲ್ಲ ಆಯ್ಕೊಂಬಳಲ್ಲ. ಮರ್ಯಾದೆ ಇಲ್ದಿದ್ದ ಜಾಗದಲ್ಲಿ ಆಯ್ಕೊಂಬಕಾಗ. ಇವತ್ತು ಗೊತ್ತಾಯ್ತು ನನಗೆ. ನಾನು ನನ್ನ ಮನೆಗೆ ಹೋತೆ, ಯಾರ ಮನೆ ಸಾಹಸ ಬೇಡ, ನನ್ನ ಮನೆಗೆ ನಾನು ಹೋತೆ. ಕಣ್ರಿ, ಸುಮ್ಮನೆ ನಾನು ನನ್ನ ಅಣ್ಣ ಅತ್ತಿಗೇನು ಆಸೆ ಮಾಡ್ಕೊ ಇಲ್ಲಿಗೆ ಬಂದದ್ದು. ಈಗ ಗೊತ್ತಾಯ್ತು ಯಾರೂ ನಮಗಿಲ್ಲ, ನಮ್ಮ ಮನೆಯೇ ನಮ್ಗೆ ಶಾಶ್ವತ. ಎಂತ ಗುದ್ದಾಡುತ್ತಿದ್ರು ಅಲ್ಲಿಗೆ ಹೋಯೇ ಗುದ್ದಾಡ್ದೆ. ಇವಳಿಗೊಂಥರ ಬುದ್ಧಿ ಕಲಿಸ್ರಲ್ಲ, ಅವ್ರಿಗೊಂಥರ ಬುದ್ಧಿ ಕಲಿಸ್ಕಾಯ್ತು. ನಿಮಗೆ ಅಂತ ತಮಾಷೆ ಅಲ್ದಾ? ಪೈಟಿಂಗ್ ಮಾಡ್ಕೊಂತಾರಂತ್ರಿ. ಪೈಟಿಂಗ್ ಮಾಡ್ಕೊಂಡ್ರೆ ವಿಧಿಯೇ ಇರಲಿಲ್ಲ. ಅಷ್ಟು ಸಿಟ್ಟು ಬಂತು ನಂಗೆ ಒಂದು ಸಲ. ಆಯ್ತು, ನಂಗೆ ಸಿಟ್ಟು ಬಂತು ಅನ್ಕಂಡ ನೀವೆಲ್ಲ ನಾವು ವೀಡಿಯೋದ ಮೇಲೆ ಸಿಟ್ಟು ಮಾಡ್ಕೊಂಡ್ಬೇಡಿ. ವೀಡಿಯೋ ಕಾಣ್ತೀರಿನಿ ಅಕ್ಕ. ಇಷ್ಟ ಹತ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಮತ್ತು ಹೊಸ್ದಾಗಿ ಕಾಣ್ತಿದ್ದಾರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕ. ಆಲ್ರೆಡಿ ವೀಡಿಯೋ ಕಾಣ್ತಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ಕೊಡ್ತೀರಿ ನೀ.